ಯುಎಸ್ಎಯಿಂದ ಪಡೆದುದೆನ್ನಲಾದ ಡ್ರೋನ್ಗಳನ್ನು ಉಕ್ರೇನ್ ದೇಶದ ಸೇನೆಯು ರಷ್ಯಾದ ಒಳವಿಮಾನ ನೆಲೆಯ ಮೇಲೆ ಸುರಿಸಿ 40 ವಿಮಾನಗಳಿಗೆ ಹಾನಿ ಮಾಡಿರುವುದು ವರದಿಯಾಗಿದೆ. ಅಮೂರ್, ಯಾರ್ಜಾನ್, ಇಕುತ್ಸ್ಕ್ ಪ್ರದೇಶದ ರಷ್ಯಾದ ವಿಮಾನ ನೆಲೆಗಳನ್ನು ಗುರಿಯಿಟ್ಟು ಉಕ್ರೇನ್ ದಾಳಿ ಮಾಡಿದೆ. ಇದನ್ನು ಉಕ್ರೇನಿನ ಉಗ್ರ ಕೃತ್ಯ ಎಂದು ರಷ್ಯಾವು ಹೇಳಿದೆ. ರಷ್ಯಾದ 2 ನದಿ ಸೇತುವೆಗಳು ಮುರಿದುದರಿಂದ ಕೆಲವೆಡೆ ಸಂಚಾರ ವ್ಯತ್ಯಯವು ವರದಿಯಾಗಿದೆ. ಈ ದಾಳಿಗಳು ರಷ್ಯಾದ ವಿಮಾನ ನಿಲ್ಲಿಸಿದ್ದ ನೆಲೆಗಳ ಮೇಲೆ ನಡೆದವಾದ್ದರಿಂದ ಜೀವಹಾನಿಯಾಗಿಲ್ಲ. ಆದರೆ ಇದರಲ್ಲಿ ಕೆಲವರು ಕದ್ದು ಬಂದು ಭಾಗಿಯಾಗಿದ್ದಾರೆ. ಅವರನ್ನು ಬಂಧಿಸಲಾಗಿದೆ ಎಂದು ರಷ್ಯಾವು ಹೇಳಿದೆ. ಸೈಬೀರಿಯಾದ ಶ್ರಿಡ್ಕಿಯಷ್ಟು ದೂರದ ವಾಯುನೆಲೆಯ ಮೇಲೆ ಕೂಡ ಡ್ರೋನ್ ದಾಳಿ ಆಗಿರುವುದು ಕೆಲವರನ್ನು ಅಚ್ಚರಿಗೆ ಕೆಡವಿದೆ. ಅಣ್ವಸ್ತ್ರ ಸಾಮರ್ಥ್ಯದ 2 ವಿಮಾನ ನಾಶ ಮಾಡಿರುವುದಾಗಿಯೂ ಉಕ್ರೇನ್ ಹೇಳಿಕೊಂಡಿದೆ. Оце так файно виглядає зараз аеродром Білая. Стратегічна ворожа авіація. Bureau Report, V4 News, Moscow. Ideal ice cream, milky way to your heart. With a variety of fruits and flavored with rich crunch and chips. They treat your taste buds. Ideal ice cream.